ಗುರುಪುರ ಹೋಬಳಿಯ ನಾಡ ಕಚೇರಿಯ ನೂತನ ಕಟ್ಟಡ ನಿರ್ಮಾಣವಾಗಿ 2 ವರ್ಷ ಕಳೆದಿದ್ರೂ ಇದುವರೆಗೂ ಉದ್ಘಾಟನಾ ಭಾಗ್ಯ ಮಾತ್ರ ಒದಗಿ ಬಂದಿಲ್ಲ. ಅಂದಾಜು 18 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಹಾಲಿ ನಾಡ ಕಚೇರಿಯಿಂದ ಮುಂದಕ್ಕೆ ಗುರಿಕುಮೇರು ರಸ್ತೆಯಲ್ಲಿ ಕೃಷಿ ಕೇಂದ್ರದ ಪಕ್ಕದಲ್ಲಿಯೇ ಸುಸಜ್ಜಿತ ಕಟ್ಟಡ ನಿರ್ಮಾಣವಾಗಿದೆ. ಈಗಿನ ಕಟ್ಟಡ ಹಳೆಯದಾಗಿದ್ದು ಮಳೆಗಾಲದಲ್ಲಿ ಸೋರುತ್ತಿದೆ. ಇದರಿಂದ ಕಂದಾಯ ಕಡತಗಳು ಮಳೆ ನೀರಲ್ಲಿ ತೊಯ್ದು ಹೋಗುತ್ತಿದ್ದು ಈ ಸಮಸ್ಯೆ ಪ್ರತಿ ವರ್ಷ ಮಾಮೂಲಾಗಿತ್ತು. ಸದ್ಯ ಈ ಸಮಸ್ಯೆಯಿಂದ ಮುಕ್ತಿ ನೀಡಲು ಹೊಸ ಕಟ್ಟಡ ನಿರ್ಮಾಣವಾಗಿದ್ರೂ ಉದ್ಘಾಟನೆಯ ಭಾಗ್ಯ ಇನ್ನೂ ಒದಗಿ ಬಂದಿಲ್ಲ. ಇನ್ನು ಕೆಲವೇ ತಿಂಗಳಲ್ಲಿ ಮತ್ತೆ ಮಳೆಗಾಲ ಆರಂಭವಾಗಲಿದ್ದು ಅದಕ್ಕೂ ಮುನ್ನ ಕಟ್ಟಡ ಉದ್ಘಾಟನೆಯಾಗುವುದು ಅನುಮಾನ. ಉದ್ಘಾಟನೆಗೆ ಇದುವರೆಗೆ ದಿನಾಂಕ ನಿಗದಿಯಾಗಿಲ್ಲ. ಸದ್ಯ ಉದ್ಘಾಟನೆಯಾಗುವ ಸಾಧ್ಯತೆಯೂ ಗೋಚರಿಸುತ್ತಿಲ್ಲ ಎಂದು ಗುರುಪುರ ಹೋಬಳಿ ಉಪ ತಹಶೀಲ್ದಾರ್ ಸ್ಟೀಫನ್ ಅವರು ಮಾಹಿತಿಯನ್ನ ನೀಡಿದ್ದಾರೆ. ಜಿಲ್ಲಾ ಉಸ್ತುವಾರಿ ಮತ್ತು ಶಾಸಕರ ಸಮಯ ಕಟ್ಟಡ ಉದ್ಘಾಟನೆ ನಿಗದಿಗೆ ಸಮಸ್ಯೆಯಾಗುತ್ತಿದೆ ಎನ್ನಲಾಗಿದೆ. ಈಗಾಗಲೇ 1 ಬಾರಿ ಉದ್ಘಾಟನೆಗೆ ದಿನ ನಿಗದಿಯಾಗಿ ರದ್ದಾಗಿತ್ತು ಎನ್ನಲಾಗಿದ್ದು ಸಮಯ ಹೊಂದಾಣಿಕೆಯ ಸಮಸ್ಯೆಯೇ ಅಥವಾ ಉದ್ಘಾಟನೆಯಾಗದೇ ಇರಲು ಬೇರೆ ಕಾರಣಗಳಿವೆಯೇ ಎಂಬುದು ತಿಳಿಯುತ್ತಿಲ್ಲ. ಆದರೆ ನೂತನ ಕಟ್ಟಡದ ಉದ್ಘಾಟನೆ 2 ರಾಜಕೀಯ ಪಕ್ಷಗಳ ನಡುವಿನ ಪ್ರತಿಷ್ಠೆಯಾಗಿ ಪರಿಣಮಿಸಿದ್ದು ನಾಡ ಕಚೇರಿಯ ನೂತನ ಕಟ್ಟಡಕ್ಕೆ ಉದ್ಘಾಟನೆಯ ಗ್ಯಾರಂಟಿ ಇಲ್ಲದಿರಲು ಕಾರಣ ಎಂದು ಸಾರ್ವಜನಿಕರಲ್ಲಿ ಚರ್ಚೆಯಾಗುತ್ತಿದೆ. ಪಕ್ಷಗಳ ಪ್ರತಿಷ್ಠೆಯನ್ನ ಬದಿಗಿಟ್ಟು ಮಳೆಗಾಲದ ಮುನ್ನ ಕಟ್ಟಡ ಉದ್ಘಾಟನೆಯಾಗಬೇಕು. ಅಲ್ಲದೆ ಸೋರುವ ಮಳೆ ನೀರಿನಿಂದ ಕಂದಾಯ ದಾಖಲೆಗಳನ್ನು ರಕ್ಷಿಸಬೇಕು ಎಂಬುದು ಸಾರ್ವಜನಿಕರ ಆಗ್ರಹವಾಗಿದೆ.